ದೇವರ ಪ್ರೀತಿಯ ಅಗಾಧತೆಯನ್ನು ತಿಳಿಸುವ ಶಾಂತಿ ಸಂದೇಶವನ್ನು ಸಾರುವ ಹಬ್ಬ ಕ್ರಿಸ್ಮಸ್. ಸ್ವಾರ್ಥ, ದುರಾಸೆಗಳ ಜೀವನದ ಮೂಲಕ ದೇವರೊಂದಿಗಿನ ಆತ್ಮೀಯ ಸಂಬಂಧದಿಂದ ದೂರವಾದ ಮಾನವನನ್ನು ಮತ್ತೆ ತನ್ನೊಂದಿಗಿನ ಸಂಬಂಧದಲ್ಲಿ ಐಕ್ಯಗೊಳಿಸಲು ದೇವರು ಆರಿಸಿದ ವಿಶಿಷ್ಟ ವಿಧಾನವೇ ಈ ಧರೆಯಲ್ಲಿ ಯೇಸು ಪ್ರಭುವಿನ ಆಗಮನ, ಕ್ರಿಸ್ತ ಜನನ. ದೇವರ ಮತ್ತು ಮನುಷ್ಯರ ನಡುವಣ ಸಂಬಂಧವೊಂದು ಪ್ರೀತಿಯ ಕಥನ. ಲೋಕಾಂತ್ಯದವರೆಗೂ ಬಾಳುವಂಥ ಈ ಪ್ರೀತಿಯ ಕಥೆ ಮನುಷ್ಯನ ಜೀವನಾಡಿ, ಬದುಕಿನ ಉಸಿರು. ಇದೇ ಪ್ರೀತಿಯನ್ನು ನಾವು ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬದಂದು ಸಂತಸ, ಸಂಭ್ರಮ, ಸಡಗರ, ಉಲ್ಲಾಸಗಳಿಂದ ಆಚರಿಸುತ್ತೇವೆ. ಸರ್ವಶಕ್ತ ದೇವರು ಮನುಷ್ಯರಾಗಿ ಧರೆಗಿಳಿದು ಬಂದದ್ದು ಪ್ರೀತಿಯ ಭಾಷೆಯನ್ನು ಸರ್ವರಿಗೂ ಕಲಿಸಲು ಹಾಗೂ ಪ್ರೀತಿಯ ಪ್ರತೀಕವಾಗಿರುವ ಪಿತದೇವರನ್ನು ಅವರ ಪ್ರೀತಿ ವಾತ್ಸಲ್ಯದ ಹಾಗೂ ದಯೆ ಕರುಣೆಯ ಸಾಮ್ರಾಜ್ಯವನ್ನು ನಮ್ಮ ಹೃನ್ಮನಗಳಲ್ಲಿ ಸಂಜೀವಿನಿಯಾಗಿ ನಿತ್ಯ ನೂತನ ಚೇತನವಾಗಿ ಬಿತ್ತಿ ಬೆಳೆಯಲು. ಜಗತ್ತಿನಲ್ಲಿ ಕ್ರಿಸ್ತ ಸಾರಿದ ಆಧ್ಯಾತ್ಮಿಕತೆ ಪ್ರೀತಿಯ ಆಧ್ಯಾತ್ಮಿಕತೆ. ಕ್ರಿಸ್ತ ಹುಟ್ಟಿದ್ದು ಪ್ರೀತಿಗಾಗಿ, ಬಾಳಿದ್ದು ಪ್ರೀತಿಗಾಗಿ, ಕೊನೆಗೆ ಶಿಲುಬೆಯ ಮೇಲೆ ಪ್ರಾಣ ತೆತ್ತದ್ದು ಪ್ರೀತಿಗಾಗಿಯೇ. ಲೋಕ ಕಲ್ಯಾಣಕ್ಕಾಗಿ ಮನುಷ್ಯರಾದ ಯೇಸು ಪ್ರಭು ಹುಟ್ಟಿದ ಕ್ರಿಸ್ಮಸ್ ಹಬ್ಬ. ಇಡೀ ವಿಶ್ವವು ಶಾಂತಿಗಾಗಿ ಹಾತೊರೆಯುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ನೆರೆಹೊರೆಯವರಲ್ಲಿ ಪ್ರೀತಿ, ಸಹಬಾಳ್ವೆ, ಐಕ್ಯತೆಯನ್ನು ಬಿತ್ತಿ ಎಲ್ಲೆಡೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸ್ಥಾಪಿಸುವ ಕಾರ್ಯ ನಮ್ಮದಾಗಬೇಕಾಗಿದೆ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ ಎಂಬ ಬಸವಣ್ಣವರ ವಚನದಂತೆ ಎಲ್ಲರನ್ನು ಪ್ರೀತಿಯಿಂದ ಆಲಂಗಿಸಿದ ಮಹಾನ್ ದೇಶ ನಮ್ಮದು. ಇದೇ ಆದರ್ಶವನ್ನು ಪಾಲಿಸಿ ಯಾರನ್ನೂ ದೂರ ತಳ್ಳದೆ ಎಲ್ಲರನ್ನು ನಮ್ಮವರೆಂದು ಸ್ವೀಕರಿಸುವ ಉದಾರತೆ ನಮ್ಮಲ್ಲಿ ಬೆಳೆಯಬೇಕು. ಶಾಂತಿಯು ನಮ್ಮ ಮನೆಗಳಲ್ಲಿ ಮತ್ತು ಸಮಾಜದಲ್ಲಿ ಮನೆ ಮಾಡಬೇಕು. ಇದೇ ನಾವು ಪರರಿಗೆ ನೀಡುವ ಅತ್ಯುನ್ನತ ಕ್ರಿಸ್ಮಸ್ ಉಡುಗೊರೆ. ಮನುಷ್ಯತ್ವ ಮರೀಚಿಕೆಯಾದಂತೆ ಭಾಸವಾಗುತ್ತಿರುವ ಪ್ರಸ್ತುತ ಸಮಾಜದಲ್ಲಿ ದೇವರು, ಸಂಪೂರ್ಣ ಮಾನವರೂ ಆದ ಕ್ರಿಸ್ತರ ಜಯಂತಿ ಮನುಜಕುಲದ ಹಿರಿಮೆ, ಸ್ವಾತಂತ್ರ್ಯ, ಶಾಂತಿ, ಭಾವೈಕ್ಯತೆ, ನೈತಿಕತೆಯನ್ನು ಜ್ಞಾಪಿಸುವ, ಎತ್ತಿ ಹಿಡಿಯುವ ಶ್ರೇಷ್ಠ ಸಂದರ್ಭವಾಗಿದೆ. ಎಲ್ಲ ರೀತಿಯ ಸನ್ನತನವನ್ನು ಮೆಟ್ಟಿ ಮುಗಿಲೆತ್ತರಕ್ಕೆ ಬೆಳೆಯಲು, ವಿಶ್ವ ಮಾನವರಾಗಲು, ಮಾನವ ಕುಲವನ್ನು ಗೌರವಿಸಲು, ಪ್ರೀತಿಸಲು ಈ ಕ್ರಿಸ್ಮಸ್ ನಮಗೆ ನೆರವಾಗಲಿ. ನಿಷ್ಕಲ್ಮಶ ಅಂತಃಕರಣದಲ್ಲಿ ನಿತ್ಯವೂ ಕ್ರಿಸ್ಮಸ್ ಎಂದಿದ್ದಾನೆ ಬೆಂಜಮಿನ್ ಫ್ರಾಂಕ್ಲಿನ್. ದೇವರು ಮನುಷ್ಯನಿಗೆ ಯಾವತ್ತೂ ಸ್ವೀಕರಿಸಲಾಗದ ಕೊಡುಗೆಗಳನ್ನು ನೀಡುವುದಿಲ್ಲ. ಅವರು ನಮಗೆ ಕ್ರಿಸ್ಮಸ್ಸಿನ ಕೊಡುಗೆ ನೀಡಿದ್ದರಾದರೆ ನಾವು ಅದನ್ನು ಸ್ವೀಕರಿಸಲು ಶಕ್ತರಾಗಿದ್ದೇವೆ ಎಂಬುದಕ್ಕಾಗಿ ಎನ್ನುತ್ತಾರೆ ಪೋಪ್ ಫ್ರಾನ್ಸಿಸ್. ಕ್ರಿಸ್ಮಸ್ ಧನ್ಯತೆಯ ಕಾಲ. ಕ್ರಿಸ್ಮಸ್ ಸಂದೇಶವನ್ನು ಆಲಿಸಿ, ಧ್ಯಾನಿಸಿ, ಕ್ರಿಸ್ಮಸ್ ಆನಂದ, ಶಾಂತಿ, ಸಮಾಧಾನಗಳನ್ನು ಹಂಚಿಕೊಂಡು ನಮ್ಮ ಜೀವನದಲ್ಲಿ ಕ್ರಿಸ್ತರ ಆದರ್ಶಗಳನ್ನು ಅಳವಡಿಸಿಕೊಳ್ಳೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಮನುಷ್ಯರಾಗಿ ಇದರೆಗೆ ಬಂದ ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದ ಸರ್ವರನ್ನು ಹರಸಿ
ಆಶೀರ್ವದಿಸಲೆಂದು ಬೇಡುತ್ತೇನೆ. ಆತ್ಮೀಯರೇ, ಮತ್ತೊಂದು ಸಲ ಕ್ರಿಸ್ಮಸ್ ಅಥವಾ ಕ್ರಿಸ್ತ ಜಯಂತಿ ಹಬ್ಬ ಬಂದಿದೆ. ವರ್ಷದ ಬಹಳ ಸುಂದರವಾದ ಸಮಯ ಇದು. ಅತ್ಯಂತ ಪ್ರಶಸ್ತವಾದ ವಾತಾವರಣ. ಆ ಕಡೆ ಸೆಕೆನೂ ಇಲ್ಲ, ಈ ಕಡೆ ಚಳಿನೂ ಇಲ್ಲ. ಬಹಳ ಮುದ ನೀಡುವ ಒಂದು ವಾತಾವರಣ. ಇಂಥ ಸಂದರ್ಭದಲ್ಲಿ ಬರುವ ಈ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ, ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರವನ್ನು ತರುವಂಥದ್ದು. ಈ ಹಬ್ಬದ ಆಚರಣೆ ಸಾಧಾರಣ ಈ ಇಡೀ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಹಬ್ಬಕ್ಕಾಗಿ ಕ್ರೈಸ್ತ ವಿಶ್ವಾಸಿಗಳು 3 ವಾರಗಳ ಸಿದ್ಧತೆಯನ್ನು ಮಾಡ್ತಾರೆ. 3 ವಾರಗಳಲ್ಲಿ ಬಹಳ ವಿಶೇಷವಾದ ವಿಚಾರ ಏನೆಂದರೆ ಶಾಂತಿ ಸಂಧಾನ, ಪರಸ್ಪರ ರಾಜಿಯಾಗುವುದು. ಯೇಸುಕ್ರಿಸ್ತರ ಜನನಕ್ಕೆ ಸಿದ್ಧತೆ ಮಾಡಿದಾಗ 2000 ವರ್ಷಗಳ ಹಿಂದೆ ನೀಡಿದ ಸಂದೇಶ ಏನೆಂದರೆ, ನಿಮ್ಮ ಜೀವನದಲ್ಲಿ ಇದ್ದ ಎಲ್ಲ ಹಳ್ಳ ಕೊಳ್ಳಗಳನ್ನು ತುಂಬಿರಿ, ಇದ್ದ ಪರ್ವತಗಳನ್ನು ಸಮತಟ್ಟು ಮಾಡಿರಿ. ಅಂದರೆ ಹಳ್ಳ ಕೊಳ್ಳಗಳು ಅಂದರೆ ನಮ್ಮ ಜೀವನದಲ್ಲಿರೋ ಕತ್ತಲೆ, ನಮ್ಮ ಜೀವನದಲ್ಲಿರೋ ಕೆಟ್ಟ ವಿಚಾರಗಳು, ಇವುಗಳನ್ನೆಲ್ಲ ತುಂಬಿಸಿರಿ. ಅದೇ ರೀತಿ ಪರ್ವತಗಳು ಎಂದರೆ ನಮ್ಮ ಅಹಂಕಾರ, ನನ್ನದು, ಅಹಂ ಎಂಬ ನಮ್ಮ ವಿಚಾರ, ಇವುಗಳನ್ನೆಲ್ಲ ಸಮತಟ್ಟು ಮಾಡಿ ಬರುವ ದೇವಪುತ್ರರಿಗೆ ನೀವು ಒಳ್ಳೆಯ ಹಾದಿಯನ್ನು ಸಿದ್ಧ ಮಾಡಿ ಎಂದು 2000 ವರ್ಷಗಳ ಹಿಂದೆ ನೀಡಿದ ಆ ಸಂದೇಶ ಇಂದಿಗೂ ಪ್ರಸ್ತುತ. ಇದೇ ಕಾರಣದಿಂದ ಈ 3 ವಾರಗಳು, ಸಾಧಾರಣವಾಗಿ ಡಿಸೆಂಬರ್ 1ರಿಂದ ಡಿಸೆಂಬರ್ 24ರವರೆಗೆ ಈ 3 ವಾರಗಳಲ್ಲಿ ರಾಜಿ ಸಂಧಾನದ ಈ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ. ಏನಿದು ರಾಜಿ ಸಂಧಾನ? ಯಾರೊಡನೆ ದ್ವೇಷ ಇದೆಯೋ, ಸಿಟ್ಟಿದೆಯೋ, ಮನಸ್ತಾಪ ಇದೆಯೋ, ನಿನ್ನ ನೆರೆಹೊರೆಯವರು ಅಥವಾ ಪ್ರಥಮತ ನಿನ್ನದೇ ಕುಟುಂಬದ ಸದಸ್ಯರು, ಅವರೊಡನೆ ರಾಜಿಯಾಗಿ ಹೃದಯವನ್ನು, ಮನಸ್ಸನ್ನು ನಿಷ್ಕಲ್ಮಶಗೊಳಿಸಿ ಬರಲಿರೋ ಯೇಸು ಕಂದನಿಗೆ ಆ ಹೃದಯದಲ್ಲಿ ಒಂದು ಸ್ಥಳವನ್ನು ಸ್ಥಾಪಿಸುವುದು, ಇದು ಬಹಳ ಮುಖ್ಯವಾದ ಸಿದ್ಧತೆ. ಇನ್ನಿತರ ಹೊರಗಡೆ ಬಾಹ್ಯ ಸಿದ್ಧತೆಗಳು ಬಹಳಷ್ಟಿವೆ. ಆದರೆ ಯಾವುದೇ ಬಾಹ್ಯ ಸಿದ್ಧತೆಗಳು ಆಗದಿದ್ದರೂ ಕೂಡ ಈ ಆಂತರಿಕ ಸಿದ್ಧತೆ ಆಗುವುದು ಬಹಳ ಮುಖ್ಯವಾದ ವಿಚಾರವಾಗಿದೆ. ಇದರಿಂದ ದೇವಾಲಯದಲ್ಲಿ, ಚರ್ಚಿನಲ್ಲಿ ನಮ್ಮ ಆ ಸಮಯದಲ್ಲಿ ಪಾಪ ನಿವೇದನೆ ಎಂಬ ಸಂಸ್ಕಾರ ಇರುತ್ತೆ. ಪಾಪ ನಿವೇದನೆ ಅಂದರೆ ನಮಗೆಲ್ಲ ತಿಳಿದಿದೆ. ಪಾಪಗಳನ್ನು ನಾವು ದೇವರಲ್ಲಿ ಹೇಳಿ ಒಬ್ಬ ಯಾಜಕರ ಮುಖಾಂತರ ದೇವರ ಕ್ಷಮೆಯನ್ನು ಯಾಚಿಸುವುದು, ನಾವು ಮಾಡಿದ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. ಪ್ರಾಯಶ್ಚಿತ್ತ ಮಾಡಬೇಕು. ನಾನು ಯಾರಿಗಾದರೂ ನಷ್ಟ ಮಾಡಿದ್ದರೆ ಆ ನಷ್ಟವನ್ನು ತುಂಬಿಕೊಡಬೇಕು. ನಾನು ಯಾರಿಗಾದರೂ ಮಾನಹಾನಿ ಮಾಡಿದ್ದರೆ ಅವರ ಒಳ್ಳೆಯ ಹೆಸರನ್ನು ಮತ್ತೆ ನಾನು ಗಳಿಸಿಕೊಡಬೇಕು. ಇದು ಬಹಳ ಮುಖ್ಯವಾದ ಸಿದ್ಧತೆಯಾಗಿದೆ ಈ ಕ್ರಿಸ್ತ ಜಯಂತಿ ಹಬ್ಬಕ್ಕೆ. ಅದೇ ರೀತಿ ಇದರ ಆಚರಣೆ ಆರಂಭವಾಗುತ್ತೆ ಬಾಹ್ಯ ರೀತಿಯಲ್ಲೂ ಕೂಡ. ಈ ಡೆಕೋರೇಷನ್ಸ್, ಈ ನಕ್ಷತ್ರಗಳು, ವಿಶೇಷವಾಗಿ
ಗೋಧಲಿ ಎಂಬುದು ಈ ಕ್ರಿಸ್ಮಸ್ ಹಬ್ಬದ ಬಹಳ ಮುಖ್ಯವಾದ ಒಂದು ವೈಶಿಷ್ಟ್ಯತೆಯಾಗಿದೆ. 1223ರಲ್ಲಿ ಮೊದಲನೆಯ ಗೋಧಲಿಯನ್ನು ಇಟಲಿ ದೇಶದಲ್ಲಿ ಅಸ್ಸಿಸಿ ಎಂಬ ನಗರದಲ್ಲಿ ಸಂತ ಫ್ರಾನ್ಸಿಸ್ ಅಸ್ಸಿಸಿಯವರು ಅದನ್ನು ಮಾಡಿದರು. ಮೊದಲನೆಯ ಗೋಧಲಿ. ಅವರ ಉದ್ದೇಶ ಏನು? ಉದ್ದೇಶ ಈ ರೀತಿ: ಯೇಸು ಕ್ರಿಸ್ತರು ಪ್ಯಾಲೆಸ್ಟೈನ್ನಲ್ಲಿ ಜನ್ಮ ತಾಳಿದರು. ಒಂದು ದನದ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು. ಯಾವ ರೀತಿ ಇದ್ದಿರಬಹುದು ಆ ಕಾಲದ ಒಂದು ಪರಿಸ್ಥಿತಿ, ಅದನ್ನೇ ಅವರು ಪುನರ್ರೂಪಿಸಿದರು. ಅದೇ ಒಂದು ವಾತಾವರಣವನ್ನು, ಅದೇ ಪರಿಸ್ಥಿತಿಯನ್ನು, ಮತ್ತು ಈ ಮೂಲಕ ಅವರು ಮೊದಲನೆಯ ಗೋಧಲಿಯನ್ನು ಸ್ಥಾಪಿಸಿದರು. ಅದರಲ್ಲಿ ಮೂರ್ತಿಗಳು ಅಥವಾ ಸ್ವರೂಪಗಳು ಇದ್ದಿಲ್ಲ, ಬದಲಾಗಿ ದನ, ಕರು, ಒಂಟೆಗಳು, ಕುದುರೆಗಳು, ಈ ರೀತಿ ನೈಜ ಪ್ರಾಣಿಗಳು, ಅದೇ ರೀತಿ ನೈಜ ಮನುಷ್ಯರಿದ್ದರು. ಇಂಥ ಒಂದು ಮೂಲ ಕ್ರಿಸ್ಮಸ್ ಘಟನೆಯ ನೆನಪಿಗೆ ಮಾಡಿದ 1223ರಲ್ಲಿ ಸಂತ ಫ್ರಾನ್ಸಿಸ್ ಮಾಡಿದ ಗೋಧಲಿ ಈ ದಿನ ಪ್ರತಿಯೊಂದು ಮನೆಯಲ್ಲೂ, ನಾನು ಹೇಳಬಹುದು ಕೇವಲ ಕ್ರೈಸ್ತ ಮನೆಗಳಲ್ಲಿ ಅಲ್ಲ, ಇತರ ಧರ್ಮದವರ ಮನೆಗಳಲ್ಲೂ ಇದನ್ನು ಮಾಡುವ ಒಂದು ಪರಿಸ್ಥಿತಿ, ಒಂದು ಅವಕಾಶ ಈಗ ಇದೆ. ಬಹಳಷ್ಟು ಮಕ್ಕಳು ಇದನ್ನು ಮಾಡೋದಕ್ಕೆ ಬಹಳ ಸಂತೋಷ ಪಡ್ತಾರೆ. ಈ ದೇವಾಲಯದಲ್ಲಿ ಅಲಂಕಾರ, ಜಗಮಗಿಸುವ ಈ ಬೆಳಕು ಇವೆಲ್ಲದಕ್ಕೂ ಒಂದೊಂದು ಅರ್ಥ ಇವೆ. ಇವೆಲ್ಲ ಸಾಂಕೇತಿಕ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು ಬೆಳಕಾಗಿ, ಅದಕ್ಕಾಗಿ ಎಲ್ಲ ಕಡೆ ಬೆಳಕು. ನಕ್ಷತ್ರದ ಅರ್ಥ ಏನೆಂದರೆ, ಯೇಸು ಕ್ರಿಸ್ತರು ದೇವಪುತ್ರರು ಜನಿಸಿದ್ದಾರೆ ಎಂದು ದೂರ ಲೋಕದಲ್ಲಿದ್ದು 3 ರಾಜರು ಅವರನ್ನು ನೋಡಬಂದರು. ಅವರಿಗೆ ದಾರಿ ತೋರಿಸಿದ್ದು ಈ ನಕ್ಷತ್ರ. ಅದೇ ರೀತಿ ಇತರ ಬಹಳ ವಿಷಯಗಳು ಈ ಕ್ರಿಸ್ಮಸ್ ಸಂಬಂಧಿತವಾಗಿ ಇವೆ. ಇವೆಲ್ಲವೂ ಬಹಳ ಒಳ್ಳೆಯ ಕ್ರಿಸ್ಮಸ್ ಅರ್ಥವನ್ನು ನೀಡುತ್ತವೆ. ಕ್ರಿಸ್ಮಸ್ ಸಮಾರಂಭ ದೇವಾಲಯದಲ್ಲಿ, ಅದೇ ರೀತಿ ನಮ್ಮ ಕುಟುಂಬಗಳಲ್ಲೂ ನಡೆಯುತ್ತದೆ. ಕುಟುಂಬಗಳಲ್ಲಿ ನಮಗೆ ತಿಳಿದ ಹಾಗೆ ವಿವಿಧ ತಿಂಡಿ ತಿನಿಸುಗಳು, ಇನ್ನಿತರ ವಿಚಾರಗಳು. ಬಹಳ ಮುಖ್ಯವಾದ ವಿಚಾರ, ಆ ದಿನ ಮಾಡಿದ ಎಲ್ಲ ತಿಂಡಿ ತಿನಿಸುಗಳನ್ನು ನಮ್ಮ ನೆರೆಹೊರೆಯವರಿಗೆ ಹಂಚಿಕೊಳ್ಳುವುದು. ಇದೇ ರೀತಿ ಯಾವ ರೀತಿ ಇದು ಕ್ರಿಸ್ಮಸ್ ಒಂದು ಸಮುದಾಯಕ್ಕೆ ಸೇರಿದ ಹಬ್ಬ ಆಗಿ ಉಳಿಯೋದಿಲ್ಲ. ಎಲ್ಲರಿಗೂ ಈ ಸಿಹಿ ತಿಂಡಿ ಸ್ವಲ್ಪ ಇರ್ಬೋದು, ಆದರೆ ಅದರ ಜೊತೆ ಇರೋ ಐಕ್ಯತೆ, ಸಮಾಧಾನ, ಸಂತೋಷ, ಸಹೋದರತ್ವ, ಈ ಮೌಲ್ಯಗಳು ಎಲ್ಲೆಡೆ ಹರಡಬೇಕು. ವಿಶೇಷವಾಗಿ ಈ ಕಾಲದಲ್ಲಿ ನಾವಿರುವಾಗ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ದಿನ ಈ ಸಮಾಜದಲ್ಲಿ ಇಂಥ ಐಕ್ಯತೆ, ಇಂಥ ಸಹೋದರತ್ವ, ಶಾಂತಿ, ಸಮಾಧಾನ ಎಲ್ಲರಲ್ಲೂ ಬೆಳೆಯುವಂತೆ ಮಾಡುತ್ತೆ ಈ ಕ್ರಿಸ್ಮಸ್ ಹಬ್ಬ. ಅದೇ ರೀತಿ ದೇವಾಲಯದಲ್ಲಿ ಮುಂಚೆ ಎಲ್ಲ ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ ಬಲಿಪೂಜೆ ಇರ್ತಾ ಇತ್ತು. ಈಗ ಆ ಬಲಿಪೂಜೆಯನ್ನು ಸಾಯಂಕಾಲ 7-8 ಗಂಟೆ ಅಷ್ಟಕ್ಕೆ ನಾವು ಇರಿಸುತ್ತೇವೆ. ಎಲ್ಲ ದೇವಾಲಯಗಳಲ್ಲೂ ಆ ದಿನ ಸಂಭ್ರಮದ ಬಲಿಪೂಜೆ. ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಸಂಭ್ರಮದಿಂದ ಇಂಥ ಕಾರ್ಯಕ್ರಮಗಳಿಗೆ, ಬಲಿಪೂಜೆಗೆ ಬರ್ತಾರೆ. ಬಲಿಪೂಜೆ ಆದ ನಂತರ ತಮ್ಮ ಸಂತೋಷವನ್ನು ಹಂಚಿಕೊಳ್ತಾರೆ, ಸಿಹಿ ತಿಂಡಿಗಳನ್ನು ಹಂಚಿಕೊಳ್ತಾರೆ, ಶುಭಾಶಯಗಳನ್ನು ಹಂಚಿಕೊಳ್ತಾರೆ. ಇದೊಂದು ಎಲ್ಲರಿಗೂ ಹಬ್ಬದ ಸಂಭ್ರಮ. ಒಬ್ಬರು ಸಂತರು, ಸಂತ ಫ್ರಾನ್ಸಿಸ್ ಅಸ್ಸಿಸಿ ಅವರು ಹೇಳಿದ್ದಾರೆ, ಈ ಕ್ರಿಸ್ಮಸ್ ಎಂಬುದು ಎಷ್ಟೊಂದು ದೊಡ್ಡ ಹಬ್ಬ ಅಂದರೆ ಯಾರಿಗೂ ಆ ದಿನ ಬೇಸರದಿಂದ ಇರಲು ಅವಕಾಶ ಇಲ್ಲ. ಮನುಷ್ಯರು ಮಾತ್ರವಲ್ಲ, ಆ ದಿನ ಮನೆಯ ಗೋಡೆಗಳಿಗೂ ಕೂಡ ನೀವು ಸಿಹಿ ತಿಂಡಿಯನ್ನು, ಮಾಂಸದ ಅಡುಗೆಯನ್ನು ತಿನ್ನಿಸಿ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ. ಅಂದರೆ ಇದೊಂದು ಎಷ್ಟೊಂದು ಆನಂದ, ಸಂತೋಷ, ಸಡಗರ ತರೋ ಹಬ್ಬ ಅಂತ ನಾವು ತಿಳ್ಕೊಳ್ಬೋದು. ನಮ್ಮ ಕರಾವಳಿಯಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸುತ್ತೇವೆ. ಪ್ರತಿಯೊಬ್ಬರು ಕೂಡ ಈ ದಿನ ನಕ್ಷತ್ರ ಇದ್ದ ಮನೆ ಕೇವಲ ಕ್ರೈಸ್ತರ ಮನೆ ಅಂತ ಹೇಳೋ ಒಂದು ಪರಿಪಾಠ ಇಲ್ಲ. ಬೇರೆ ಧರ್ಮದವರು ಕೂಡ ಮನೆಯಲ್ಲಿ ನಕ್ಷತ್ರ, ಗೂಡು ದೀಪಗಳನ್ನು ಹಾಕಿ, ಈ ವಿದ್ಯುತ್ ದೀಪಗಳನ್ನು ಹಾಕಿ ಈ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮಿಸುತ್ತಾರೆ. ಅದರಿಂದ ಈ ಈ ಹಬ್ಬ ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ ಸಂಬಂಧಿಸಿದ್ದು ಇದ್ದಿರಬಹುದು ಮೂಲದಲ್ಲಿ, ಆದರೆ ಈ ದಿನ ಎಲ್ಲರನ್ನೂ ಜೊತೆ ತರೋ, ಐಕ್ಯತೆಯನ್ನು ಸಾರೋ ಒಂದು ಹಬ್ಬವಾಗಿದೆ. ಇದೇ ಐಕ್ಯತೆ, ಇದೇ ಸಂಭ್ರಮ ಬೆಳೀಬೇಕು ನಮ್ಮಲ್ಲಿ. ವಿಶೇಷವಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರನ್ನು ಸಹೋದರ, ಸಹೋದರಿ ಎಂದು ತಿಳಿದುಕೊಳ್ಳುವ ಒಂದು ಮನೋಭಾವ ಪ್ರತಿಯೊಬ್ಬರಲ್ಲೂ ಹುಟ್ಟಬೇಕು. ಯಾರು ನಮ್ಮ ವೈರಿಯಲ್ಲ. ಅವನು ಕ್ರೈಸ್ತ, ಇವನು ಹಿಂದೂ, ಇವನು ಮುಸಲ್ಮಾನ, ಇಂಥ ಭೇದ
ಇರಲೇಬಾರದು. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವು ಬಾಂಧವರು ಜೊತೆಯಾಗಿ, ಕಷ್ಟ ಬಂದರೂ ಜೊತೆಯಾಗಿ ನಾವು ಎದುರಿಸೋಣ, ಸುಖ ಬಂದರೂ ನಾವು ಜೊತೆಯಾಗಿ ಅದನ್ನು ಎದುರಿಸೋಣ. ಈ ರೀತಿಯ ಒಂದು ಮನೋಭಾವ ನಮ್ಮಲ್ಲಿ ಬೆಳಿಬೇಕು. ಇದು ಬೆಳೆಯಲು ಸಹಾಯ ಮಾಡುತ್ತೆ ಖಂಡಿತವಾಗಿ ಈ ಕ್ರಿಸ್ಮಸ್ ಹಬ್ಬದ ಆಚರಣೆ. ಆತ್ಮೀಯರೇ, ಈ ಕ್ರಿಸ್ಮಸ್ ಹಬ್ಬ ನನಗೂ ನಿಮಗೂ ಎಲ್ಲರಿಗೂ ಭೇದವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಂತೋಷ ಸಂಭ್ರಮವನ್ನು ತರಲಿ, ನಮ್ಮಲ್ಲಿ ಸುರಕ್ಷತೆಯನ್ನು ಬೆಳೆಸಲಿ, ನಮ್ಮಲ್ಲಿರೋ ಅಸುರಕ್ಷತೆಯನ್ನು ತೊಲಗಿ ಹಾಕಲಿ. ಈ ಸುರಕ್ಷತೆಯನ್ನು ನೀಡುವುದು ನಾವು ಮಾಡೋ ಆ ಗೋದಲಿಯಲ್ಲಿ ಎಲ್ಲರೂ ಇದ್ದಾರೆ, ಮನುಷ್ಯರಿದ್ದಾರೆ, ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಮರಗಿಡಗಳಿವೆ. ಯಾರಿಗೂ ಆ ಸುರಕ್ಷತೆ ಕಾಡ್ತಾ ಇಲ್ಲ. ಎಲ್ಲರೂ ಐಕ್ಯತೆಯಿಂದ ಇದ್ದಾರೆ. ನಾವು ಈ ಸಮಾಜದಲ್ಲಿ ಖಂಡಿತ ಆ ಗೋದಲಿಯ ಆದರ್ಶವನ್ನು ಪಡ್ಕೊಳ್ಬೇಕು ಮತ್ತು ಯೇಸು ಕ್ರಿಸ್ತರ ಶಾಂತಿ, ಸಮಾಧಾನ, ಇಂಥ ಮೌಲ್ಯಗಳನ್ನು ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಇದೊಂದು ವಿಶೇಷ ಕ್ರಿಸ್ಮಸ್ ಹಬ್ಬವಾಗುತ್ತದೆ. ಆತ್ಮೀಯರೇ, ನಿಮಗೆಲ್ಲರಿಗೂ ನನ್ನ ಹೃದಯಾಂತರಾಳದಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.